ಚುನಾವಣೆ ಇನ್ನೊಂದು ವರ್ಷ ಇರುವಾಗಲೇ ಕೋಲಾರ ಬಿಜೆಪಿಯಲ್ಲಿ ಭಿನ್ನಮತ ಒಗೆಯುತ್ತಿದೆ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಕಾರ್ಯವೈಖರಿ ವಿರುದ್ಧ ಮಾಲೂರು ವಿಧಾನಸಭಾ ಕ್ಷೇತ್ರದ ಪಕ್ಷದ ಹಿರಿಯ ಮುಖಂಡ ಹಾಗೂ ಕಾರ್ಯಕರ್ತರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಲೂರು ತಾಲೂಕು ಬಿಜೆಪಿ ಅಧ್ಯಕ್ಷ ಪೂರ್ವ ನಾರಾಯಣ ಸ್ವಾಮಿ, ಪ್ರಕೋಷ್ಠಗಳ ರಾಜ್ಯ ಸಂಚಾಲಕ ಹಾಗೂ ಹಿರಿಯ ಮುಖಂಡ ಪ್ರಭಾಕರ್, ಸಂಸದ ಮುನಿಸ್ವಾಮಿ ತಾಲೂಕಿನ ಪಕ್ಷದ ಕಾರ್ಯಕರ್ತರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಕರೆದುಕೊಂಡು ಪಕ್ಷ ಕಟ್ಟುವ ಕೆಲಸವನ್ನ ಸಂಸದರು ಮಾಡ್ತಿಲ್ಲ ಎಂಬ ನೋವು ನಮ್ಮನ್ನ ಕಾಡ್ತಿದೆ. ಪಕ್ಷಕ್ಕಾಗಿ ದುಡಿತವರನ್ನ ಬದಿಗಿಟ್ಟು ಜೆಡಿಎಸ್ ಮಾಜಿ ಶಾಸಕ ಮಂಜುನಾಥ್ ಗೌಡ ಪರವಾಗಿ ಕೆಲಸ ಮಾಡುತ್ತಿರುವ ಸಂಸದರ ನಡೆಯ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲಾಗಿದೆ. ಇತ್ತೀಚೆಗೆ ಮಾಲೂರಿನ ಟೇಕಲ್ ಗ್ರಾಮದಲ್ಲಿ ಏರ್ಪಡಿಸಿದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಮಾಜಿ ಶಾಸಕರು ಕರೆದಿದ್ದಕ್ಕೆ ಸಭೆಗೆ ಬಂದಿದ್ದೇನೆ ಎಂದು ಹೇಳುವ ಮೂಲಕ ಸ್ಥಳೀಯ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಗೆ ನೋವುಂಟು ಮಾಡಿದ್ದಾರೆ. ಅಲ್ಲದೆ ಶಿಷ್ಟಾಚಾರ ಉಲ್ಲಂಘನೆಯನ್ನು ಸ್ವತಃ ಸಚಿವರೇ ಮಾಡಿದ್ದಾರೆ. ಇವೆಲ್ಲವನ್ನ ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ. ಇನ್ನು ಮಾಲೂರು ಕ್ಷೇತ್ರದಲ್ಲಿ ಪಕ್ಷ ಬಲಿಷ್ಠವಾಗಿದೆ. ಪಕ್ಷಕ್ಕೆ ಇತರ ಪಕ್ಷದ ನಾಯಕರು ಅಗತ್ಯವಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಕ್ಷೇತ್ರದ ಸ್ಥಳೀಯ ಅಭ್ಯರ್ಥಿಗಳಿದ್ದಾರೆ. ಕಳೆದ ಬಾರಿ ಸೋತು 4 ವರ್ಷದಿಂದ ನಾಪತ್ತೆಯಾಗಿದ್ದ ಮಾಜಿ ಶಾಸಕ ಮಂಜುನಾಥ್ ಗೌಡ ಬಿಜೆಪಿ ಸೇರ್ಪಡೆಗೆ ಕ್ಷೇತ್ರದ ಮುಖಂಡರಿಂದ ವಿರೋಧವಿದೆ. ಸ್ಥಳೀಯ ಮುಖಂಡರನ್ನ ಕಡೆಗಣಿಸಿ ಅವರನ್ನ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಸೇರ್ಪಡೆ ಮಾಡದಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ. ನಮ್ಮ ಪಕ್ಷದ ಮುಖಂಡರು ಕೊರೋನಾ ಸಮಯದಲ್ಲಿ ಸಾಕಷ್ಟು ಜನಸೇವೆ ಮಾಡಿದ್ದಾರೆ. ಇದೀಗ ಸಂಸದರು ಹಾಗೂ ಸಚಿವ ಮುನಿರತ್ನ ಮಾಜಿ ಶಾಸಕ ಮಂಜುನಾಥ್ ಗೌಡರನ್ನ ಜೊತೆಯಲ್ಲಿ ಕರೆದೊಯ್ಯುವ ಅಗತ್ಯವಿಲ್ಲ ಎಂದರು. ಇನ್ನು ಸಂಸದರು ಹಾಗೂ ಸಚಿವರ ನಡೆ ವಿರುದ್ಧ ಹೈಕಮಾಂಡ್ ಸಮಿತಿಗೆ ದೂರು ನೀಡಿದ್ದೇವೆ. ಇವರಿಬ್ಬರ ತಮ್ಮ ಕ್ಷೇತ್ರಕ್ಕೆ ತಲೆ ಹಾಕಿದ್ರೆ ಒಳ್ಳೆಯದು ಎಂದು ಮುಖಂಡರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದರು. ಇಷ್ಟಪಡ್ತೀನಿ. ಈಗಾಗಲೇ ತಾವು ಪ್ರಸ್ತಾಪ ಮಾಡುವಂತಹ ವಿಚಾರಗಳ ಬಗ್ಗೆನೂ ಸಹ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಆದ ಮೇಲೆ, ಲೋಕಸಭಾ ಚುನಾವಣೆಯ ತದನಂತರ ಈಗ ಇದ್ದಾನೆ ತಾವು ತಮ್ಮ ಬಾಯಿಂದ ಬಂದಂತ ಹೆಸರು ಏನು ಉಡಿ ವಿಜಯಕುಮಾರ್ ಅವರ ಹೆಸರು ಏನು ಬಂತು, ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಲೂರು ತಾಲೂಕಿಗೆ ಬಂದಂತವರು. ಅವರು ನಮ್ಮ ತಾಲೂಕಿನಲ್ಲಿ ಲಕ್ಕೂರು ಹೋಬಳಿ ಎಚ್.ಹೊಸಕೋಟೆ ಗ್ರಾಮ ಪಂಚಾಯತಿ ಪುರಾ ಗ್ರಾಮದಲ್ಲಿ ನಮ್ಮ ಪುರಾ ಅಧ್ಯಕ್ಷ ನಮ್ಮ ನಾರಾಯಣ ಸೋಬರ ಇದ್ದಾರೆ, ಅವರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ. ಅವ್ರ ತಾಯಿಯ ಊರು ಮತ್ತು ಅವರು ಇಲ್ಲೇ ಇದ್ದಂತವರು. ಅವ್ರ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋಗಿದ್ದು ನಿಜ. ವಿದ್ಯಾಭ್ಯಾಸ ಮುಗಿಸಿ ಅವರು ವ್ಯಾವಹಾರಿಕವಾಗಿ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಾರೆ. ಈ ಒಂದು ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ಮಾಲೂರು ತಾಲೂಕಿನ ಮಣ್ಣಿನ ಋಣ ತೀರಿಸಬೇಕು ಅಂತ ಸಮಾಜ ಸೇವೆಯನ್ನು ಮಾಡ್ತಾ 4 ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಲೋಕಸಭಾ ಚುನಾವಣೆ ತದನಂತರ ಪುರಸಭಾ ಚುನಾವಣೆ ತದನಂತರ ಸಹಕಾರ ಸಂಘಗಳ ಚುನಾವಣೆ, ಸಹಕಾರ ಸಂಘದ ಚುನಾವಣೆ ತದನಂತರ ಗ್ರಾಮ ಪಂಚಾಯತಿ ಚುನಾವಣೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ ಕೈ ಜೋಡಿಸಿ ಪಕ್ಷವನ್ನ ಸಂಘಟನೆ ಮಾಡುವಂತ ಕೆಲಸ ನಮ್ಮ ಉಡಿ ವಿಜಯಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಲೋಕಸಭಾ ಚುನಾವಣೆ ತದನಂತರ ನಮ್ಮ ಲೋಕಸಭಾ ಸದಸ್ಯರು ಸನ್ಮಾನ್ಯ MP ಅವರು, ನಮ್ಮ ಗೌರವಾನ್ವಿತ ಲೋಕಸಭಾ ಸದಸ್ಯರಂತ MP ಅವರು ಇಲ್ಲಿಯ ತನಕ ಕಾರ್ಯಕರ್ತರ ಕಷ್ಟ ಸುಖ ಕೇಳಲಿಲ್ಲ ಅನ್ನೋ ನೋವನ್ನ ನಮ್ಮ ಕಾರ್ಯಕರ್ತರು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಲೋಕಸಭಾ ಸದಸ್ಯರು 3 ವರ್ಷಗಳು ಆಗಿದೆ. 3 ವರ್ಷಗಳಿಂದ ಇಲ್ಲಿ ತನಕ ಯಾವುದೇ ತಾಲೂಕಿನಲ್ಲಿ ಕಾರ್ಯಕರ್ತರ ಕುಂದುಕೊರತೆ ಇರ್ಬೋದು, ಕಷ್ಟ ಸುಖ ಇರ್ಬೋದು ಮತ್ತು ಪಕ್ಷದ ಸಂಘಟನೆ ಬಗ್ಗೆ ನಮ್ಮಗಳ ಹತ್ರ ಇಲ್ಲಿಯೂ ತನಕ ಚರ್ಚೆ ಮಾಡಲಿಲ್ಲ. ನಮ್ಮ ಹಿರಿಯರಾದಂತ ಇವತ್ತು ರಾಜಾರಾಮ್ ಇರ್ಬೋದು, ಸುಬ್ರಹ್ಮಣ್ಯ ರೆಡ್ಡಿ ಅವರು ಇರ್ಬೋದು, ದೇವರಾಜ ರೆಡ್ಡಿ ಇರ್ಬೋದು, BR ವೆಂಕಟೇಶ್ ಇರ್ಬೋದು, P ನಾರಾಯಣಸ್ವಾಮಿ ಇರ್ಬೋದು, ವೇದಿಕೆ ಮೇಲೆ ಕೂತಿರೋಂಥ ಎಲ್ಲ ನಾಯಕರದ್ದು ಇದು ಒಕ್ಕಲಿನ ಮಾತು. ಹಿರಿಯರ ಮತ್ತು ಕಿರಿಯರ ಜೋಡಿಸ್ಕೊಂಡು ಪಕ್ಷ ಕಟ್ಟುವಂತ ಕೆಲಸ ನಮ್ಮ ಲೋಕಸಭಾ ಸದಸ್ಯರು ಮಾಡಲಿಲ್ಲ ಅನ್ನೋ ನೋವು ನಮ್ಮನ್ನ ಕಾಡ್ತಾ ಇರೋಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರು ತಾವು ಹೇಳಿದಂತ ಹೆಸರು, ಇವತ್ತೇನು ಹೊಸಕೋಟೆ ತಾಲೂಕಿನ ಮಾಜಿ ಶಾಸಕರ ಹೆಸರನ್ನ ತಾವೇ ಪ್ರಸ್ತಾಪ ಮಾಡಿದ್ದೀರಿ. ಅವ್ರ ಋಣ ನನ್ನ ಮೇಲೆ ಇದೆ, ನಾನು ಅವ್ರ ಋಣ ತೀರಿಸಬೇಕು, ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡ್ ಬರ್ಬೇಕು ಅನ್ನೋ ಭಾವನೆಯಿಂದ ಏನು ಹೊರಟಿದ್ದಾರೆ. ಅದು ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿರ್ಬೋದು, ಹಿರಿಯ ಮುಖಂಡರ ವಿರೋಧ ಇದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ಹೆಸರನ್ನ ಲೋಕಸಭೆ ಸ್ಥಾನಕ್ಕೆ ಇಂಥವರೇ ಅಂತ ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ಮುಂಚೆ 6 ತಿಂಗಳಿಂದ ನಮ್ಮ ಕಾರ್ಯಕರ್ತರು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರಪತ್ರವನ್ನು ಹಂಚಿ ಕಷ್ಟ ಬಿದ್ದು ಇವತ್ತು ಈ ತಾಲೂಕಿನಲ್ಲಿ 80,000 ಮತಗಳಿಗಿಂತ ಹೆಚ್ಚಿಗೆ ಲೋಕಸಭಾ ಸದಸ್ಯರಿಗೆ ಕೊಟ್ಟಂತ ನಮ್ಮ ಹಿರಿಯರು ಮತ್ತು ನಮ್ಮ ಕಾರ್ಯಕರ್ತರೇ ಹೊರತು XMLA ಮಂಜುನಾಥ್ ಗೌಡ್ರಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಕೇವಲ ಯಾವುದೋ ಅವರವರ ಭಾವನೆಗಳಿಗೆ ಸಂಬಂಧಪಟ್ಟಂತೆ, ಅವರವರ ವಿಶ್ವಾಸಕ್ಕೆ ಸಂಬಂಧಪಟ್ಟಂತೆ, ಅವರವರ ವ್ಯಾವಹಾರಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮಾಜಿ ಶಾಸಕರನ್ನ ನನ್ನ ಪಕ್ಷಕ್ಕೆ ಕರ್ಕೊಂಡ್ ಬರ್ಬೇಕು, ಪಕ್ಷದಲ್ಲಿ ಸೇರಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಪಕ್ಷದಲ್ಲಿ ಸದೃಢವಾಗಿ ಇರುವಂತ ನಾಯಕರುಗಳೇ ಇರುವಾಗ ಬೇರೊಬ್ಬ ನಾಯಕರು ಬೇಡ ಅನ್ನೋ ನಮ್ಮ ಮನೋಭಾವನೆ ಮತ್ತು ಅವರು ಹಿಂದೆ
ಅವ್ರ ತಂದೆ ತಾಯಿ ಭಾರತೀಯ ಜನತಾ ಪಕ್ಷದಲ್ಲಿ ಬಚ್ಚೇಗೌಡರ ಜೊತೆ ಗುಡಿಸ್ಕೊಂಡಿದ್ದಂತ ಒಂದು ಫ್ಯಾಮಿಲಿ. ಆಗಿನ ಸಂದರ್ಭದಲ್ಲಿ 2013ರಲ್ಲಿ ಬಿ ಫಾರಂ ತೆಗೆದುಕೊಂಡು ಬಂದು, ಪಕ್ಷ ಕಟ್ಟಲಿಲ್ಲ, ಬಿ ಫಾರಂ ತಗೊಂಡು ಬಂದು ಆಗಿನ ಸಂದರ್ಭಕ್ಕೆ ಅನುಗುಣವಾಗಿ ಗೆದ್ರೆ ಹೊರತು ಬೇರೆ ವಿಚಾರಕ್ಕಲ್ಲ. ಆದ್ರೆ ಗೆದ್ದಂತ ವ್ಯಕ್ತಿ 5 ವರ್ಷಗಳ ಕಾಲ ಅವರು ಆರಾಮಾಗಿ ಬೆಂಗಳೂರಿನಲ್ಲಿದ್ರು. ಆಮೇಲೆ ಜನ ಅವ್ರನ್ನ ತಿರಸ್ಕರಿಸಿದ್ದಾರೆ. ತಿರಸ್ಕರಿಸಿದ ಮೇಲೆ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಾದಂತ ವ್ಯಕ್ತಿ ಸುಮಾರು 4 ವರ್ಷಗಳಿಂದ ಮಾಲೂರು ತಾಲೂಕಿನಲ್ಲಿ ಯಾವುದೇ ಕಾರ್ಯಕರ್ತರ, ಸಾಮಾನ್ಯ ಜನರ ಕಷ್ಟ ಸುಖ ಕೇಳಿಲ್ಲ. 2 ವರ್ಷಗಳ ಕಾಲ ಕೋವಿಡ್ ಇದ್ದಂತ ಸಂದರ್ಭದಲ್ಲಿ ಜನರು ಸಾವು ನೋವಿನಲ್ಲಿ ನರಳುತ್ತಾ ಇದ್ರು ಸಹ ಮಾಲೂರಿಗೆ ಬಂದಿಲ್ಲ. ಆದ್ದರಿಂದ ಅಂತ ವ್ಯಕ್ತಿಯನ್ನ ಇವತ್ತು ಅವ್ರ ಕುಟುಂಬ ಇವತ್ತು ಸನ್ಮಾನ್ಯ ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರ ಫ್ಯಾಮಿಲಿಯಲ್ಲಿ ಗುಡಿಸ್ಕೊಂಡಿದೆ. ಇವತ್ತು ಅವರೆಲ್ಲ ಕಾಂಗ್ರೆಸ್ ನಲ್ಲಿ ಶರತ್ ಬಚ್ಚೇಗೌಡರು ಗುಡಿಸ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಕಾಂಗ್ರೆಸ್ ಅಂತ ಗುಡಿಸ್ಕೊಂಡಿರುವಂತ ಸಂದರ್ಭದಲ್ಲಿ ಅಂತ ಒಂದು ಫ್ಯಾಮಿಲಿಯಿಂದ ಬರುವಂತ ವ್ಯಕ್ತಿನ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷಕ್ಕೆ ಕರ್ಕೊಳ್ಬಾರ್ದು. ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾನ್ಯತೆ ಕೊಡಬಾರದು. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಮುಖಂಡಗಳ ವಿರೋಧ ಇರೋದ್ರಿಂದ ಮಾಲೂರು ತಾಲೂಕಿನಲ್ಲಿ ಅವ್ರನ್ನ ಸೇರಿಸ್ಕೊಳ್ಳಬಾರದು ಅನ್ನೋ ಒಂದು ಒಕ್ಕೂರಿನಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಲೋಕಸಭಾ ಸದಸ್ಯರು ಸಹ ಈ ಒಂದು ವಿಚಾರವಾಗಿ ನಾಯಕರುಗಳು, ನಮ್ಮ ತಾಲೂಕಿನ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಲೋಕಸಭಾ ಸದಸ್ಯರ ಅವರ ಸಂಬಂಧ ಎಷ್ಟೇ ಇರಲಿ, ಅವರ ವ್ಯವಹಾರಿಕವಾಗಿ ಏನೇ ಇರಲಿ, ಅವರು ಸಹಾಯ ಮಾಡಿದರೋ ಇಲ್ಲೋ, ಅವರು ಬೇರೆಯವರು ಸಹಾಯ ಮಾಡಿರ್ಬೋದು. ಚುನಾವಣೆ ಸಂದರ್ಭದಲ್ಲಿ ನೇರವಾಗಿ ಮಾಡದೇ ಇರುವುದು, ಬೇರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಜನನು ಪ್ರತಿಯೊಬ್ಬರನ್ನು ಯಾವುದು ಕಲ್ಲು ಕುಡುಕರ ಒಂದು ಕಾರ್ಯಕ್ರಮದಲ್ಲಿ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಬ್ಬ ನಮ್ಮ ಪಕ್ಷದ ಅಧ್ಯಕ್ಷರಿರ್ಬೋದು, ಪಕ್ಷದ ಮುಖಂಡರನ್ನ ಕರೆಯದೆ, ಕಾರ್ಯಕರ್ತರನ್ನ ಕರೆಯದೆ, ಕೇವಲ ಬೇರೆ ಪಕ್ಷದ ಮುಖಂಡಗಳನ್ನ ಕರೆದು, ಮಾಜಿ ಶಾಸಕರನ್ನ ಕರೆದು ಅವರ ಪಕ್ಕದಲ್ಲಿ ಕೂರಿಸ್ಕೊಂಡು, ಮಾನ್ಯ ಮಂತ್ರಿಗಳು, ನಾನು ಮಾಜಿ ಶಾಸಕರು ಹೇಳಿದ್ದಕ್ಕ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದೆ, ಮಾಜಿ ಶಾಸಕರಿಗೋಸ್ಕರ ಬಂದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಈ ಜಿಲ್ಲೆಯ ಕಷ್ಟ ಸುಖವನ್ನು ಕೇಳಬೇಕಾಗಿದ್ದವರು. ಅದು ಬಿಟ್ಟು ನೀವು ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ನಿಂತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದು, ಇದು ನಮ್ಮ ಪಕ್ಷಕ್ಕೆ ಮತ್ತು ನೀವು ನಮಗೆ ಮಾಡಿದಂತ ದ್ರೋಹ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ದಯಮಾಡಿ ಮಾನ್ಯ ಮಂತ್ರಿಗಳಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ನಿಮ್ಮ ನಡವಳಿಕೆಯನ್ನ ತಿದ್ದುಕೊಳ್ಬೇಕು. ಇದು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಮಹಾನ್ ನಾಯಕರುಗಳು ಬೆಳೆಸಿದಂತ ಪಕ್ಷ. ಇವತ್ತು ಈ ಪಕ್ಷದಲ್ಲಿ ತಾವೆಲ್ಲರೂ ನಿಮ್ಗೆ ಜನ ಇವತ್ತು ಓಟ್ ಕೊಟ್ಟು ಗೆಲ್ಸಿದ್ದಾರೆ. ಜನರನ್ನ ಕಷ್ಟ ಸುಖ ಕೇಳ್ರಿ, ಜನರ ಹತ್ರ ಹೋಗಿ ನಿಮ್ ಕೆಲಸ ಮಾಡಿ, ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟುವಂತ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನೀವು ವೈಯಕ್ತಿಕವಾಗಿ ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ಕೆಲಸ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ಏನ್ ಮುಖಂಡರಿದ್ದೀವಿ ಮತ್ತು ನಮ್ಮ ಕಾರ್ಯಕರ್ತರಿದ್ದಾರೆ, ನಾವು 3 ದಿವಸದ ಹಿಂದೆ ಒಂದು ಸಭೆಯನ್ನ ಮಾಡಿದ್ವಿ. ಎಲ್ಲ ನಮ್ಮ ಕಾರ್ಯಕರ್ತರು ಒಕ್ಕಲಿನಿಂದ ಹೇಳಿದ್ದು ಒಂದೇ ಮಾತು, ಯಾವುದೇ ಕಾರಣಕ್ಕೂ ಹೊಸಕೋಟೆ ತಾಲೂಕಿನ ಮಾಜಿ ಶಾಸಕರು ನಮ್ಮ ಪಕ್ಷಕ್ಕೆ ಸೇರಬಾರದು. ಅವರು ನಮ್ಮ ಪಕ್ಷಕ್ಕೆ ಸೇರಿಸಿದಂಗೆ ತಾವೆಲ್ಲರೂ ಸಹ ರಾಜ್ಯದ ಮುಖಂಡರಿಗೆ ಒತ್ತಾಯ ಮಾಡಬೇಕು. ಮತ್ತು ನಮ್ಮ ಪಕ್ಷದಲ್ಲಿ ದುಡಿದಂತವರು ನಮ್ಮ ಪಕ್ಷದಲ್ಲಿ ಇವತ್ತೇನು ಕೆಲಸ ಮಾಡ್ತಾ ಇದಾರೆ ಅವರಿಗೆ ಮಾನ್ಯತೆಯನ್ನು ಕೊಡಬೇಕು. ಅವರಿಗೆ ತಾವು ಮುಂಬರುವಂತ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಬಿ ಫಾರಂ ಕೊಡಬೇಕು ಅಂತ ಹೇಳೋದು ನಮ್ಮ ಕಾರ್ಯಕರ್ತರ ಒಂದು ಸಂದೇಹ. ದಯಮಾಡಿ ತಮ್ಮ ಮುಖಾಂತರ ನಮ್ಮ ರಾಜ್ಯದ ನಾಯಕರುಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಬಲಿಪಶು ಮಾಡಬೇಡಿ. ಮಾಲೂರು ತಾಲೂಕಿನ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನ ಮತ್ತು ಕಾರ್ಯಕರ್ತರನ್ನ ನಾವು ಕಷ್ಟ ಬಿದ್ದು ಪಕ್ಷ ಕಟ್ಟಿದೀವಿ, ಸದೃಢವಾಗಿದೆ. ಹಿಂದೆ 2004 ಮತ್ತು 2008ರಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಅವತ್ತು ಗೆದ್ದಂತ ವ್ಯಕ್ತಿಗಳು ಶಾಸಕರಾಗಿ, ಮಂತ್ರಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ತದನಂತರ ನಮಗೆ ಈ ಚುನಾವಣೆ ಬಹಳಷ್ಟು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು. ಆದ್ರಿಂದ ನಮ್ಮಲ್ಲೇ ಯಾರು ಕೆಲಸ ಮಾಡ್ತಾ ಇದಾರೆ, ಶಕ್ತಿಯುತವಾಗಿ ನಮ್ಮ ಪಕ್ಷಕ್ಕೆ ಯಾರು ದುಡಿತಾ ಇದಾರೆ, ನಮ್ಮ ಶಕ್ತಿನ ಯಾರು ತುಂಬಿದ್ದಾರೆ, ಅವರಿಗೆ ಬಿ ಫಾರಂ ಕೊಡ್ಬೇಕು.